ಇದ್ದಾರೆ. ಪಂದ್ಯಾಕೂಟದ ಸೆಕೆಂಡ್ ಸೆಮಿಫೈನಲ್ ಉಪಾಂತ್ಯ ಘಟ್ಟದ ಹೋರಾಟ ಇಲ್ಲಿ ಸಾಗ್ತಾ ಇದೆ. ಈ ರೀತಿಯ ಪಂದ್ಯಾಕೂಟವನ್ನು ಮೊದಲ ದಿನೇಶ್ ಕಾಟಗುಡ್ಡ ಪ್ರಾರಂಭಿಕ ಹುದ್ದರಿ ಆಘಾತವನ್ನು ಕಂಡಿದ ಧವನ್ ರೂಪದಲ್ಲಿ ಹೊಡೆತ ಕ್ಷೇತ್ರ ಒಂದು ಬಾರಿ ಎಕ್ಸ್ಟ್ರಾ ಸೋಟುಗಳು ಬರ್ತದ. ಕೆಲವೊಂದು ಕ್ಷೇತ್ರ ರಕ್ಷಕರು ಕೂಡ ಬರ್ತಾರ. ಅದು ಇಲ್ಲಿ ಕೂಡ ನಡೆದಿನ ಮುಖಾಂತರ ಪಂದ್ಯಾಟಗಳು ಸಾಗ್ತಾ ಇದೆ. ಮಹತ್ವದ ಪಂದ್ಯಾಟ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಮಹತ್ವದ ಪಂದ್ಯಾಟವಾಗಿ ಸಾಗ್ತಾ ಇದೆ ಕೂಡ. 21ರ ಅವಶ್ಯಕತೆ ಇದೆ. ಇನ್ನು ಕೂಡ ಸುಂದರತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಓಟುಗಳ ದಾಖಲಾತಿಯನ್ನು ಕಂಡಿದ್ದ 20ರ ಅವಶ್ಯಕತೆ ಇದೆ ಪಂದ್ಯಾಟದ ಜಾಕ್ಕಾಗಿ. ಮತ್ತೆ ಜೀವದ ಇಲ್ಲಿ ಒನ್ನೊಮ್ಮೆಗೆ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕಂಡ್ರು ರಂಜಾನ್. ಈ ರೀತಿಯ ಕ್ಷೇತ್ರ ರಕ್ಷಣೆಗಳು ಪಂದ್ಯಾಟವನ್ನು ಉಳಿಸ್ತದ. ಉತ್ತಮ ರೀತಿಯ ಕ್ಷೇತ್ರ ದೊಡ್ಡ ಡೆಲಿವರಿಯಾಗಿ ಸಾಗ್ತಾ ಇದೆ. ವಾಕ್ಯ ಬೆಳೀತಾ ಇದೆ. 9ಕ್ಕೆ 17 9 ಎಸೆತ 17ರ ಅವಶ್ಯಕತೆ ಮತ್ತು ಉತ್ತಮ ರೀತಿಯ ಎಸೆತ ಸುಂದರತೆ 8 ಎಸೆತ ವಾಕ್ಯ ಹೊಳೆತಾ ಇದೆ. ಉತ್ತಮ ರೀತಿಯ ಹೊಳೆತ 3 ಬೌಂಡರಿಗಳು ಮಿಸ್ ಆಗಿ ಬರ್ತಾ ಇದೆ. ಅವಕಾಶ ಸುಂದರತೆ ಕ್ಷೇತ್ರ ರಕ್ಷಣೆ 6 ಎಸೆತ 9ರ ಅವಶ್ಯಕತೆ ಇದೆ ಪಂದ್ಯದ ಜಾಕ್ಕಾಗಿ. ಆಟದ ಜಯಕ್ಕಾಗಿ 4ರ ಅವಶ್ಯಕತೆ ಇದೆ ಪಂದ್ಯದ ಜಾಕ್ಕಾಗಿ. ಸಂಪು ಶೇಖರಂಡಾಲೆ ಪಂದ್ಯದಲ್ಲಿ ಕೂಡ ಇದೇ ಮಾದರಿ ಆಗಿತ್ತು. 4ಕ್ಕೆ 4ರ ಅವಶ್ಯಕತೆ ಹೆಚ್ಚು. ಕೊನೆ ಹಂತದಲ್ಲಿ 3 ಸಲ ಆಯ್ತು. ನೆನಪಿಕೊಳ್ಳಿ, ಅವರಾಗಿದ್ದರಿಂದ ಚರ್ಚೆ ಮಾಡ್ತಾ ಇಲ್ಲ ಅಷ್ಟೇ. ನಾಲ್ಕಕ್ಕೆ 4 ಎಸೆತ 4 ಕ್ಲಿಯರ್ ಪಡಿಸ್ತಾ ಇದ್ದಾರೆ ಇಲ್ಲಿ. ಆಕಾಶ್ ಕೂಡ ಸಾಗ್ತಾ ಇದೆ. ಯಾವುದೇ ಆಘಾತ ಇಲ್ಲ. ತುದಿಗಾಲಲ್ಲಿ ಈಗಾಗಲೇ ಪಂದ್ಯಾಟವನ್ನು ವೀಕ್ಷಣೆ ನಡೆಸ್ತಾ ಇದ್ದಾರ. 2-3 ಮತ್ತೆ ಹೊಂದಬರುತ್ತೀಯ ಮತ್ತೆ ಮಾಡಿದ ಬಿರುಕು, ಮತ್ತೊಂದು ಎಕ್ಸ್ಟ್ರಾ ಸೋಟಗಳ ಬಿರುಕು. ಇದೇ ಉದಾಹರಣೆ ಈ ಒಂದು ಪಂದ್ಯಾಟದಲ್ಲಿ. ಈ ರೀತಿಯ ಮಹಿಳಾ ಬಾಯ್ಸ್ ಪಂದ್ಯಾಕೂಟವನ್ನು ಸಂಯೋಜನೆ ಆಗ್ತಾ ಇದೆ. ಭುವನೇಶ್ವರಿಕೆಯಲ್ಲಿ ಧವಾನ್ ಕೈಕಾರ್ ಬಹಳಷ್ಟು ಉತ್ತಮ ರೀತಿಯ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಹೊರ ತಿರುವಿನ ಚೆಂಡು ವೈಡ್ ಬಾಲ್. ಜಂಕನಿಡಿಯೂರಿನ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸಾಮ್ರಾಜ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಲೆಗ್ ಲೈನ್ಸ್ ಮಾಡಿದ್ರು. ಸುಂದರತೆ ಆಟ. ತೀರಾ ಕ್ಲೋಸ್ ಆಗಿರತಕ್ಕಂಥ ಒಂದು ಚೆಂಡಿನ ಒಂದು ಲಾಭವನ್ನ ಪಡ್ಕೊಂಡ್ರು. ಮತ್ತೆ 4 ಓಟ ಸೇರ್ಪಡೆ. ಆ ನೆಲೆಯಲ್ಲಿ ತಂಡ ಮೊತ್ತ 5 ಓಟಗಳು. ಮತ್ತೆ ಭುವನ್ ಹೊರ ತಿರುವಿನ ಚೆಂಡು ಮತ್ತೆ ವೈಡ್ ಬಾಲ್. ಎಕ್ಸ್ಟ್ರಾ ಓಟಗಳು ಬರ್ತಾ ಇದೆ. ಇತರ ಓಟಗಳು ಬರ್ತಾ ಇದೆ. ಸಮಸ್ಯೆಯನ್ನ ಮಾಡಬೇಡಿ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ ಸಂಘಟಕರು. ಆ ಮುಖಾಂತರ ಮತ್ತೆ 3ನೇ ಬಾರಿ ನೆಗೆತದ ಚೆಂಡು. ಸುಂದರತೆ ಹೊಡೆತ ಗಲ್ಲಿ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ ಸುಂದರತೆ ಒಂದು ಹೊಡೆತ. ಇವಾಗ ಲೆಫ್ಟಿ ಧವಾನ್ ದಾಖಲಿಸಿದ್ದಾರೆ. 3 ಎಸೆತ ಮುಕ್ತವನ್ನ ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಮುಖ್ಯ ಪ್ರಾಣ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಮಾಡಿದಂತ ಒಂದು ತಂಡ.
ಬೌಂಡರಿ ಹಲವು ದಿನಗಳ ನಂತರ ಮತ್ತೆ ಈ ಮಾದರಿ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಜನಪ್ರಿಯ ಅನುಭವಿ ಕ್ರಿಕೆಟಿಗ, ಪ್ರತಿಷ್ಠಿತ ತಂಡದಲ್ಲಿ ಆಡಿದಂತ ಆಟಗಾರ. ಮತ್ತೆ ವೈಡ್ ಬಾಲ್, ಉತ್ತಮ ರೀತಿಯ ಒಂದು ಗುಡ್ ರಕ್ಷಣೆ. ಮೊದಲ ಓವರ್ ಶಾಂತಿಯಲ್ಲಿ ಪಂದ್ಯಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಂಗಮ್ ಮತ್ತು ಸಾಮ್ರಾಟ್ ಫೈಟರ್ಸ್. ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓವರ್ ಸೇರ್ಪಡೆ. ಅದೇ ರೀತಿ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ನಮೃತ್ ಬೈಲಕೆರೆ ಅವರು ಕೂಡ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಆತ್ಮೀಯ ಆದರಣೀಯ ಸ್ವಾಗತ. ಅಂತಿಮ ಚೆಂಡಿಗಾಗಿ ಹೊರತಿರುವಿನ ಚೆಂಡು, ಮತ್ತೆ ವೈಡ್ ಬಾಲ್. ತಂಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಪ್ರಾರಂಭಿಕ ನೆಲೆಯಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಬಹಳ ಸುಖವರ್ಗ ಹೊರಟ ಕರ್ನಾಟಕ. ಬೌಂಡರಿ 4 ಓಟದ ಸೇರ್ಪಡೆಯೂ ಕೂಡ. ಮೊದಲ ಓವರ್ ಸಮಾಪ್ತಿಯ ನಂತರ 24ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ 24. ಸಂಗಮ್ ತೆಂಕನಿಡಿಯೂರಿನ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ಮುಖಾಂತರ 2ನೇ ಓವರ್ಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಮತ್ತೊಂದು ಈ ಭಾಗದ ಯಶಸ್ವಿ ಬೌಲರ್ ಕೂಡ ಸಾಯಿನಾಥ್ ಸಾಯಿ ರಾಕೇಶ್ ಆಚಾರ್ಯ. ಕಳೆದ ಪಂದ್ಯಕೂಟವನ್ನು ಉಳಿಸಿದಂತ ಆಟಗಾರ, ಪ್ರಮುಖ ಒಂದು ನಿರ್ಣಾಯಕ ಪಂದ್ಯಕೂಟವನ್ನು ಆಡಿದಂತ ಆಟಗಾರ. ಪಂದ್ಯದ ಚಿತ್ರಣವನ್ನು ಬದಲಾಯಿಸುವ ಮುಖೇನ ಸಂಗಮ್ ತಂಡ ಕ್ಯಾಸರೆ ಆದರೂ ಈ ಒಂದು ಪ್ರಾಮುಖ್ಯಕರ ಸೆಮಿಫೈನಲ್ ಪಂದ್ಯಕೂಟದಲ್ಲಿ ಅದೆಷ್ಟರ ಮಟ್ಟಿನ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಬಹಳ ಸುಧಾರಿತ ಹೊರಟ ತನ್ಮೂಲಕ ಮತ್ತೆ ಕವರ್ಸ್ ನಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಸುಂದರತೆ ಹೊರಟ ತನ್ಮೂಲಕ ಮತ್ತೆ ಬೌಂಡ್ರಿ. 4 ಓವರ್ ಸೇರ್ಪಡೆ. ಸುಂದರತೆ ಒಂದು ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಶಾಸಕರಾಗಿರ್ತಕ್ಕಂಥ ಯಶವಂತ್ ಸುವರ್ಣ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪಂದ್ಯಕೂಟಕ್ಕೆ ಉತ್ತಮ ರೀತಿಯ ಒಂದು ಪ್ರೋತ್ಸಾಹ ಮತ್ತು ಸಮಾಜ ಮುಖ ಸೇವೆಗಳನ್ನು ಮಾಡ್ತಾ ಇರ್ತಕ್ಕಂಥವರು ನಮ್ಮ ಶಾಸಕರು ಯಶವಂತ್ ಸುವರ್ಣ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಪ್ರತಿಷ್ಠಿತ ಒಂದು ಸುಂದರತೆ ಹೊರಟ ಬೌಂಡರಿ ದಾಖಲಾತಿಯನ್ನು ಬಹಳ ಸುತ್ತಮುತ್ತ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಆ ಮುಖಾಂತರ ಮತ್ತೆ 3ನೇ ಬಾರಿ ಸುಂದರತೆ ಹೊರಟ ತನ್ಮೂಲಕ ಪಾಂಡ್ಯ ಭಾಗದಲ್ಲಿ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ಮುಖೇನ ತಂಡ ಮೊತ್ತ 46 ಓಟಗಳು. ಪ್ರಾರಂಭಿಕ ನೆಲೆಯಲ್ಲಿ ಒಂದು ಬಿರುಸಿನ ಆರಂಭದ ಜೊತೆಗೆ ಒಂದು ಅತ್ಯುನ್ನತ ಗೌರವಾನ್ವಿತ ಮೊತ್ತದ ಕಡೆ ಮುಖ ಮಾಡ್ತಾ ಇದೆ ಸಂಗಮ್ ತೆಂಕನಿಡಿಯೂರಿನ ತಂಡ. ಲಾಸ್ಟ್ 3 ಬಾಲ್. ಬಹಳ ಸುತ್ತಮುತ್ತ ಎಸೆತ. ಇನ್ಸ್ವಿಂಗ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 2 ಎಸೆತ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಪ್ರಾಮುಖ್ಯಕರ ಸೆಮಿಫೈನಲ್ ಪಂದ್ಯಕೂಟ ಇಲ್ಲಿ ಸಾಕ್ತಾ ಇದೆ. ಸುಂದರತೆ ಹೊರಟ ಬಹಳ ಸುಂದರತೆ ಒಂದು ಕ್ಷೇತ್ರ. ಸಾಮ್ರಾಟ್ ಪರವಾಗಿ ಭುವನ್ ಮಾಡಿದ್ರು. ಬೌಂಡರಿಯನ್ನು ಅಡ್ಡಾಯಿಸುವ ಮುಖೇನ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ ಲಾಸ್ಟ್ ಬಾಲ್ ಟು ಗೋ. ಬಹಳ ಸುತ್ತಮುತ್ತ 51ರ ಟಾರ್ಗೆಟ್ ಈಗಾಗಲೇ ವಿಜಯಕ್ಕಾಗಿ ಉತ್ತಮ ರೀತಿಯ ಹೊಡೆತ. ಆ ಮುಖಾಂತರ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಕೂಡ ತೆರೀತಾ ಇದೆ. ಉತ್ತಮ ರೀತಿಯ ಎಸೆತ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಳು ಸಾಗ್ತಾ ಇದೆ. ನಂದೂರ ಗಾರಿಕಾ ಭಾಗದಲ್ಲಿ
ಆ ಮುಖಾಂತರ 4ರ ಮೊತ್ತ ಪ್ರಾರಂಭಿಕ ಓವರ್ನ ಚಾಲ್ತಿಯಲ್ಲಿ ಸೆಮಿಫೈನಲ್ ಪಂದ್ಯದ ವೀಕ್ಷಣೆಯನ್ನು ಕೂಡ ಜನಪ್ರಿಯ ಶಾಸಕರು ಸೆಮಿಫೈನಲ್ ಮಹತ್ವದ ಪಂದ್ಯಾಟ ಜಯಿಸಿದಂತ ತಂಡ ಮತ್ತು ಬಾಲ್ ಜಯಿಸಿದಂತ ತಂಡ ಫೈನಲ್ಗೆ ಗೆತ್ತವನ್ನು ಕಾಣುತ್ತದೆ. ಸ್ವತಂತ್ರ ತಂಡ ಈ ಟೂರ್ನಿಯಿಂದ ನಿರ್ಗಮಿಸುತ್ತದೆ ಕೂಡ. ಈಗಾಗಲೇ ಮುಖ್ಯ ಪ್ರಾಣ ತಂಡ ಈಗಾಗಲೇ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದೆ. ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 13ರ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 13 ಒಟ್ಟುಗಳು 51ರ ಟಾರ್ಗೆಟ್. ಪಂದ್ಯಾಟ ಸಾಗ್ತದೆ ಫೈನಲ್. ಹೊಡೆತ ಒಟ್ಟುಗಳು ಬರ್ತಾ ಇಲ್ಲ. ಅಲ್ತು ದಾಂಡುಗಾರಿಕೆಯಲ್ಲಿ ಬಹಳ ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಪ್ಪ. ನಮ್ಮ ಮತ್ತೆ ಅಕ್ಷಾಸ್ ರೂಪದಲ್ಲಿ ಹೊಂಟೋಟದ ಸೇರಿ 23 ಓಟಗಳು. 23ರ ಮೊತ್ತವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. 51ರ ಟಾರ್ಗೆಟ್. 28ರ ಅವಶ್ಯಕತೆ ಇದೆ. ಇದು ಕೂಡ ಮತ್ತೆ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾನೆ. ಹುದ್ದಾರಿ ಆಘಾತ, ಅಲ್ತು ಹುದ್ದಾರಿ ಆಘಾತ ಕೂಡ ಮತ್ತೆ ಹೊಸ ರೀತಿ ಹೊಡೆತ. ಬೌಲರ್ಸ್ ಮಾತ್ರ 7ಕ್ಕೆ 28 ಕಂಟಿನ್ಯೂಸ್ ಆಗಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ ಸಂಗಮ ಕ್ರಿಕೆಟರ್ಸ್ ತೆಂಕನಡಿಯರು. ಹೊಸ ರೀತಿ ಹೊಡೆತ, ಹುದ್ದಾರಿ ಆಘಾತ ಕೂಡ ಸಾಕ್ತಾ ಇದೆ. 6 ಎಸೆತ, 28ರ ಅವಶ್ಯಕತೆ ಇದೆ ಪಂದ್ಯಾಟದ ವಿಚಾರಕ್ಕಾಗಿ. ಸ್ವಲ್ಪ ಮಟ್ಟಿಗೆ ಮೇಲುಗೈಯನ್ನು ಸಾಧಿಸಿಕೊಳ್ಳುತ್ತಾ ಇದೆ ಸಂಗಮ. ಕ್ವಾಲಿಫೈರ್ನಿಂದ ಒಮ್ಮೊಮ್ಮೆಗೆ ಪಂದ್ಯಾಟದಲ್ಲಿ ಹಲವಾರು ಎಲ್ಲಾ ಪಂದ್ಯಾಟಗಳು ಕೂಡ ರೋಚಕತೆ ಕ್ಷಣಗಣೆಯನ್ನು ಕಂಡಂತ ಪಂದ್ಯಾಟಗಳು. ಈ ಒಂದು ಪಂದ್ಯಾಟದಲ್ಲಿ ಕೂಡ ರೋಚಕತೆಯನ್ನು ಪಡ್ಕೊಂಡಿತ್ತು 2ನೇ ಓವರ್ನಲ್ಲಿ. ಆದ್ರೆ 3ನೇ ಓವರ್ನ ಚಾಲ್ತಿಗೆ ಸಂಪು ಬರ್ತಾ ಇದ್ದಾನೆ. 6 ಎಸೆತ, 28ರ ಅವಶ್ಯಕತೆ ಇದೆ ಪಂದ್ಯಾಟದ ವಿಜಯಕ್ಕಾಗಿ. ರೀತಿಯ ಹೊಡೆತ, ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 5ಕ್ಕೆ 24 ರೀತಿಯ ಎಸೆತ, ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾನೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಳಿಕೆಯನ್ನು ಮಾಡಿಕೊಂಡು ಸೋಲನ್ನು ಅನುಭವಿಸಿದ್ರು. ತದನಂತರದಲ್ಲಿ ಮತ್ತೆ ಈ ಒಂದು ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಇಲ್ಲಿ ಕೂಡ ನಿರ್ಗಮನದ ಹಾದಿಯ ಸನಿಹಕ್ಕೆ ಬಂದು ನಿಲ್ತಾ ಇದೆ. ಈಗಾಗಲೇ ಸಾಮ್ರಾಟ್ ಕ್ರಿಕೆಟರ್ಸ್ ತೆಂಕನಡಿಯೂರಿನ ತಂಡ ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. 20ರ ಅವಶ್ಯಕತೆ ಇದೆ ಪಂದ್ಯದ ವಿಜಯಕ್ಕಾಗಿ. ಎಲ್ಲಿಯಾದ್ರೂ ಎಸೆತಗಾರ ಜಾದು ಮಾಡಬೇಕು. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. 20ರ ಅವಶ್ಯಕತೆ. 2ನೇ ತಂಡವಾಗಿ ಒಂದೇ ವ್ಯಕ್ತಿ ಇದೆ. 2ನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಧವನ್ ರವರ ನೇತೃತ್ವದ ತಂಡ ಸಂಗಮ ಕ್ರಿಕೆಟರ್ಸ್ ತೆಂಕನಡಿಯೂರು. ರಾಕೇಶ್ ರವರು ಈಗಿನ ಎಲ್ಲಾ ಪಂದ್ಯಾಟಗಳಲ್ಲಿ ಎಸೆತಗಾರಿಕೆ ಇರಲಿ, ದಾಂಡುಗಾರಿಕೆ ಇರಲಿ, ಉತ್ತಮ ರೀತಿಯ ಪಂದ್ಯಾಟವನ್ನು ಆಡಿದಂತ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ವ್ಯಕ್ತಿ ಬರೀ ಹೊಡೆತ, ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ವ್ಯಕ್ತಿ ಬರೀ ಫೈನಲ್ ಸೆಣಸಾಟ. ಬಾಯ್ಸ್ ಬಾಯ್ಲಕೆರೆ ಮತ್ತೆ ಹುದ್ದಾರಿ ಆಘಾತ, ಧವನ್ ಹುದ್ದಾರಿ ಆಘಾತ ಕೂಡ ಸಾಕ್ತಾ ಇದೆ. ಇಲ್ಲಿ ಅಣ್ಣನ ತಂಡ ಮೇಲುಗೈ ಸಾಧಿಸದ, ಇಲ್ಲ ತಮ್ಮನ ತಂಡ ಮೇಲುಗೈ ಸಾಧಿಸದಂತ ಕಾತೋಡ್ಬೇಕಾಗಿದೆ. ಒಂದೆಡೆಯಲ್ಲಿ ಮುಖ್ಯ ಪ್ರಾಣ, ಮತ್ತೊಂದೆಡೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ತಂಡ ಸಂಗಮ ಕ್ರಿಕೆಟರ್ಸ್. ಮತ್ತೆ ಹುದ್ದಾರಿ ಆಘಾತ ಕೂಡ ಸಾಕ್ತಾ ಇದೆ. ಪ್ರಜ್ವಲ್ ಎಸ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಸಂಪು ಹುದ್ದಾರಿ ಆಘಾತ.
ನಂದು ಅక్కడ ಪ್ರವೇಶ ಮಾಡಿ ಬರ್ಕೊಳ್ತಾ ಇದ್ದಾರ ರಂಜಣ್ಣ ಎಸೆತ ನೀತು ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದ್ದ ಹೋದವರೇ ಎಸೆತ ಕೇವಲ 8 ಓಟವನ್ನು ಬಿಟ್ಕೊಟ್ರು 8 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ 8 ಓಟವನ್ನು ಬಿಟ್ಟುಕೊಟ್ಟು ಪ್ರಮುಖ ಹೋದಾರಿಯನ್ನ ಪಡ್ಕೊಂಡ್ರು ಪ್ರಜ್ವಲ್. ಹೋರಾಟ ಮತ್ತೆ ರಾಕೇಶ್ವರ ದಾಂಡಿಗಾರಿಯ ಸಿಡಿ ಆಗ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ 4 ಓಟದ ಚಿವರೇ. ಬಹಳಷ್ಟು ಹೊಸ ರೀತಿಯ ಆಟಗಾರಿಕೆ ಅಂತ ಒಪ್ಪಡಿಸ್ತಾ ಇದ್ದಾರೆ. ಎಸೆತಗಾರಿಕೆ ಇರಲಿ, ದಾಂಡುಗಾರಿಕೆ ಇರಲಿ, ರಾಕೇಶ ಎಂದು ಉತ್ತಮ ರೀತಿಯ ಹಪ್ಪಳಿಕೆ ಹೊಡೆತಗಳನ್ನು ದಾಖಲಿಸಿಕೊಳ್ಳುತ್ತಾ ಇದ್ದಾನ. 4 ಓಟದ ಚಿವರಿ ಮುಖಾಂತರ 12ರ ಮೊತ್ತವನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಎರಡನೇ ಅವರ ಚಾಲ್ತಿ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟದ ಚಿವರಿ ಅಂಕಿಅಂಶ ಪಟ್ಟಿಯಲ್ಲಿ 16 ಓಟಗಳು. 16 ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಅಂಡ್ ಡೆಲಿವರಿಯಾಗಿ ಸಾಗ್ತಾ ಇದೆ ಕೂಡ. ಮತ್ತೆ ಹೋದ ಬರೆಯ ಹೊಡೆತ ಸ್ಟ್ರೈಟ್ ಲಾಂಗ್ ಆನ್ ಈ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 20 ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿ 20ರ ಮೊತ್ತವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೊಂದು ಬೌಂಡ್ರಿ 4 ಓಟದ ಚಿವರಿ. 24 ಓಟಗಳು 50 ಓವರ್ನಲ್ಲಿ 4 ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಮಾತ್ರ ವೈಡ್ ಬಾಲ್. 29 ಓಟಗಳು 25 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ ರಾಕೇಶ್. ಮಾತ್ರ ವೈಡ್ ಬಾಲ್ ಆಗಿ ಸಾಕ್ತಾ ಇದೆ. ರನ್ಔಟ್ ರೂಪದಲ್ಲಿ ಹೋದರೆ ಆಘಾತ ಕೂಡ ಸಾಕ್ತಾ ಇದೆ. ಇಲ್ಲಿ 1 ಓಟದ ಚಿವರಿ 30 ಓಟಗಳು. ಇನ್ನು ಕೂಡ ಫಸ್ಟ್ ಸೆಕ್ಷನ್ 6 ಎಸೆತಗಳು ಬಾಕಿ ಉಳಿತಾ ಇದೆ. ಬೇಗ ಕತ್ತಲೆ ಆವರಿಸ್ತದೆ. ಇನ್ನು ಕೂಡ ಸಮಾರಂಭ ಸಾಗಬೇಕು ನಮ್ಗೆ. ರಾಕೇಶ್ ಮತ್ತೆ ಸ್ಟ್ರೈಕರ್ ಅಂಡಿಗೆ ಬರ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳಿಗೆ ಈಗಾಗಲೇ ಮನಮನ ಮಾಡ್ತಾ ಇದ್ದಾನೆ ಕೂಡ. ಕೊನೆ ಓವರ್ ಮತ್ತೆ ವೈಡ್ ಬಾಲ್ ಆಗಿ ಸಾಕ್ತಾ ಇದೆ. 31ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಒಂದೆಡೆಯಲ್ಲಿ ಸಂಗಮ ಕ್ರಿಕೆಟರ್ಸ್ ಬೆಕ್ಕನಿಡಿಯವರು, ಮತ್ತೊಂದೆಡೆಯಲ್ಲಿ ಮುಖ್ಯ ಪ್ರಾಣ ಗರ್ಡಿ ಬಾಚಾ ಬೆಕ್ಕನಿಡಿಯವರು. ಗರ್ಡಿ ಬಾಚಾ ಎಲ್ಲ ತಂಡಗಳಿಗಾಗಲೇ ಹೋರಾಟ ಪ್ರತಿ ಅಂಕಿಅಂಶ ಪಟ್ಟಿಯಲ್ಲಿ 35 ಓಟಗಳು. 35ರ ಮೊತ್ತವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಮತ್ತೆ ವೈಡ್ ಬಾಲ್ 36ರ ಮೊತ್ತವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಫೈನಲ್ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು 36 ಫೈನಲ್ ಪಂದ್ಯಾಟದಲ್ಲಿ ಕೂಡ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದೆ. ಮತ್ತೆ ವೈಡ್ ಬಾಲ್ 37 ಓಟಗಳು. ಫೈನಲ್ ಸಮರ ಬೈಲ ಬಾಯ್ಸ್ ಬೈಲಕೆರೆಯ ದ್ವಿತೀಯ
ಬಾಲ್ ಪ್ರೀಮಿಯರ್ ಲೀಗ್ ಈಗಾಗಲೇ 2026 ಬಯಲಕೆರೆ ಪ್ರೀಮಿಯರ್ ಲೀಗ್ ಈಗಾಗಲೇ ಸಾಗ್ತಾ ಇದೆ. ಯಶ್ಪಾಲ್ ಸುವರ್ಣ ಆಗಮಿಸಿದ್ರು, ಪ್ರಸಾದ್ ರಾಜ್ ಕಾಂಕ್ಷನ್ ಆಗಮಿಸಿದ್ರು. ಅವಕಾಶ ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಈ ಒಂದು ಪಂದ್ಯದಲ್ಲಿ ಆಗಮಿಸಿದ್ರು ಕೂಡ. ಅದೇ ರೀತಿ ನಾಗಮಂಗಲದ ಅಧ್ಯಕ್ಷರು ವಿಜಯ ಪ್ರಕಾಶ್ ಕೂಡ ಈಗ ಪಂದ್ಯದ ವೀಕ್ಷಣೆ ನಡೆಸ್ತಾ ಇದ್ದಾರೆ ಕೂಡ. 41 ಅದೇ ರೀತಿ ಬೆಳಗಿನ ಜಾವ ಆವನ್ ಕೆಪ್ಟನ್ ಉಪಾಧ್ಯಕ್ಷರು ತೆಂಕನಡಿಯೂರು ಗ್ರಾಮ ಪಂಚಾಯತ್ ಕಾಣುತ್ತಾ ಇದೆ. ಬಿರುಸಿನ ಹಪ್ಪಳಿಗೆ ಹೊಡೆತಗಳು ಬರ್ತಾ ಇದೆ. ಬೌಂಡರಿಗಳ ಮೇಲೆ ಬೌಂಡರಿಗಳನ್ನು ದಾಖಲಿಸ್ತಾ ಇದ್ದಾರೆ. ರಾಕೇಶ್ ಫೈನಲ್ ಅಲ್ಲಿ ಉತ್ತಮ ರೀತಿಯ ಹೊಡೆತಗಳನ್ನು ಈಗಾಗಲೇ ದಾಖಲಿಸಿ 40 ಮತ್ತೆ ಷಡ್ಕವನ್ನು ದಾಖಲಿಸಿದ್ರು. ಉತ್ತರಿ ಆಘಾತ ಕೂಡ ಸಾಕ್ತಾ ಇದೆ. 49 ರಾಕೇಶ್ ಅವರ ವೈಯಕ್ತಿಕ ಗಳಿಕೆ. 36 ಆಟವನ್ನು ಆಡಿದ್ರು ರಾಕೇಶ್. ಈ ಒಂದು ಪಂದ್ಯದಲ್ಲಿ 36 ಓಟದ ಉತ್ತಮ ರೀತಿಯ ಆಟಗಾರಿಕೆಯನ್ನು ರಾಕೇಶ್ ತೋರ್ಪಡಿಸಿದ್ರು. ಮತ್ತೆ ವೈಡ್ ಬಾಲ್ ರನ್ನಿಗಾಗಿ ತವಕವನ್ನು ಮಾಡಿ ವೈಡ್ ಬಾಲ್ ರನ್ನಿಗಾಗಿ ತವಕವನ್ನು ಮಾಡಿದ್ರು. ಆ ಮುಖಾಂತರ ಇಲ್ಲಿ ದಯವಿಟ್ಟು ಅಂಕೋಳ ಪ್ರವೇಶವನ್ನು ಪಡ್ಕೊಳ್ಳಿ, ಕರ್ತವ್ಯ ಆಗ್ತಿದೆ. 50 ಓಟಗಳು 50ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದ್ದ ಅಂಶ ಪಟ್ಟಿಯಲ್ಲಿ ಉತ್ತಮ ರೀತಿಯ ಹೊಡೆತ. ಆ ಮುಖಾಂತರ ರನ್ಔಟ್ ರೂಪದಲ್ಲಿ ಉತ್ತರಿಯನ್ನು ಬಿಟ್ಕೊಟ್ರು. ಆ ನೆಲೆಯಲ್ಲಿ 50 ಓಟ 51ರ ಟಾರ್ಗೆಟ್. ಮುಕ್ತರ್ ಅವರು ಮಕ್ಕಳಿಗೆ ಚೆಂಡಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಹೊಡೆತ. ಇಲ್ಲಿ ಧವನ್ ರವರ ಕ್ಷೇತ್ರ ರಕ್ಷಣೆ ಸಜ್ಜು ಬಹಳಷ್ಟು ಸೊಗಸಾಗಿದೆ. ಪವನ್ ರವರು ಹೊಳೆಯುವಂತ ಜಾಗಕ್ಕೆ ಕ್ಷೇತ್ರ ರಕ್ಷಕರನ್ನು ಈಗಾಗಲೇ ನೇಮಿಸಲಾಗಿದೆ. ಪವನ್ ಈಗಾಗಲೇ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿಗಳು ದಾಖಲಾತಿಯನ್ನು ಕಾಣುತ್ತಾ ಇಲ್ಲ ಕೂಡ. ಮತ್ತೆ ಉತ್ತಮ ರೀತಿಯ ಹೊಡೆತ ಕಮರ್ಷಿಯಲ್ ಬೌಂಡರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ನಾಲ್ಕು ಚಿಮರೆ ಉತ್ತಮ ರೀತಿಯ ಹೊಡೆತ ಮತ್ತೆ ಬೌಂಡರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟದ ಚಿಮರೆ. ಪೈಪೋಟಿಗಳ ನಡುವೆ ಸಾಗಿತ್ತು. ಅಣ್ಣ ತಮ್ಮಂದಿರು ಪೈಪೋಟಿಯನ್ನು ಮಾಡಿದ್ರು ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಪೈಪೋಟಿ. ಎರಡೂ ತಂಡಗಳಲ್ಲಿ ಕೂಡ ಒಂದೇ ಮನೆ ಆಟಗಾರರಿದ್ದಾರೆ. ಮತ್ತೆ ಎಕ್ಸ್ಟ್ರಾ ಸೂಟ್ ಕೂಡ ಬರ್ತಾ ಇದೆ. ವೈಡ್ ಬಾಲ್ 9ರ ಮೊತ್ತವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಅಲ್ಲಿ ಅಕ್ತರ್ ಅವರ ಜೊತೆಯಲ್ಲಿ ಮಾತಾಡುತ್ತಿರುವವರು ದಯವಿಟ್ಟು ಉತ್ತಮ ರೀತಿಯ ಎಸೆತ. ಮತ್ತೆ ಡಾಟ್ ಆನ್ ಡೆಲಿವರಿ ಆಗಿ ಸಾಕ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. 9ರ ಮೊತ್ತಕ್ಕೆ ಈಗಾಗಲೇ ಸ್ಥಗಿತತೆಯನ್ನು ಕಾಣುತ್ತಾ ಇದೆ ಓಟಗಳು. ಫೈನಲ್ ಸಮರ ಬೈಲಾ ಬಾಯ್ಸ್ ಬಯಲಕೆರೆ ತಂಡ ಬಯಲಕೆರೆ ಪ್ರೀಮಿಯರ್ ಲೀಗ್ 2026 ಪ್ರತಿಷ್ಠಿತ ಪಂದ್ಯಾಟವನ್ನು ಹೊತ್ತರಿಯನ್ನು ಹಿಡ್ಕೊಡ್ತಾ ಇದ್ದಾರೆ. ಪವನ್ ಇರುವ ವಸ್ತು ಎದುರ ಮತ್ತೆ ಮೈದಾನ ಕಾರ್ಯದರ್ಶಿಗಳು ನಾಗಮನ ಬಯಲಕೆರೆಯ ಕಾರ್ಯದರ್ಶಿಗಳು ಶಕುಂತಲಾ ಯಶೋಧ ಇವರು ಕೂಡ ಆಗಮಿಸಿಕೊಂಡಿದ್ರು. ಅದೇ ರೀತಿ ರೋಹಿತ್ ಬಯಲಕೆರೆ ಇವರು ಕೂಡ ಆಗಮಿಸಿಕೊಂಡಿದ್ರು. ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಮಂಜುನಾಥ್ ವಿ ಜತ್ತನ್ನ ಇವರು ಕೂಡ ಈ ಒಂದು ಪಂದ್ಯದ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿತ್ತು. ಅದೇ ರೀತಿ ಮನೀಶ್ ಸುವರ್ಣ ಬಯಲಕೆರೆ ಇವರು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಇರಬೇಕಿಲ್ಲ ಇದ್ರು ಕೂಡ. ಉತ್ತಮ ರೀತಿಯ ಹೊಡೆತ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಪ್ರಜ್ವಲ್ ಈಗಾಗಲೇ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. 4 ಓಟದ ಚಿಮರೆ. 22 ಆಟಗಳು
22ರ ಮೊತ್ತವನ್ನು ದಾಖಲಿಸಿ 29ರ ಅವಶ್ಯಕತೆ ಇದೆ ಇನ್ನು ಕೂಡ. ಪ್ರಥಮ ರೀತಿಯ ಹೊಡೆತ 26 ಆಟ ದಾಂಡುಗಾರಿಕೆಯಲ್ಲಿ ಮಿಂಚಿದಂತ ಆಟಗಾರ ಇಲ್ಲಿ ಎಸೆತಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾನ. 26 ಆಟಗಳು ಅಂಕಿಅಂಶ ಪಟ್ಟಿಯಲ್ಲಿ. ಪ್ರಥಮ ರೀತಿಯ ಎಸೆತ ಡಾಕ್ಟರ್ ಡಲವರಿ ಎಲ್ಲ ಪಂದ್ಯಾಟಗಳನ್ನು ಆಡಿ ಕೂಡ ಸ್ವಲ್ಪ ಮಟ್ಟಿಗೆ ದಣಿದಿದ್ದಾರೆ ರಾಕೇಶ್. ಆ ನೆಲೆಯಲ್ಲಿ ಎಸೆತಗಾರಿಕಾ ಭಾಗದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ದುಬಾರಿ ಆದ್ರು. 26 ಆಟಗಳು. ಪ್ರಥಮ ರೀತಿಯ ಹೊಡೆತ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 30ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಇನ್ನು 21ರ ಅವಶ್ಯಕತೆ ಇದೆ ಪಂದ್ಯದ ವಿಚಾರಕ್ಕಾಗಿ. ಕೊನೆಯ ಒಂದು ಚೆಂಡು ಬಾಕಿ. 7ಕ್ಕೆ 21. 7 ಎಸೆತ 21ರ ಅವಶ್ಯಕತೆ. ಪ್ರಥಮ ರೀತಿಯ ಹೊಡೆತ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಹೆಚ್ಚುವರಿ 6 ಎಸೆತ 17ರ ಅವಶ್ಯಕತೆ. 6 ಎಸೆತ 17ರ ಅವಶ್ಯಕತೆ. ಪ್ರಥಮ ರೀತಿಯ ಹೊಡೆತ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಹೆಚ್ಚುವರಿ ಪುಟ್ಟ ದಾಖಲಿಸಿದ ಪ್ರಾರಂಭಿಕ ಬೌಂಡ್ರಿ ದಾಟ್ತಾ ಇದೆ. ಪ್ರದೀಪ್ ಪುಟ್ಟ ಲಕ್ಷ್ಮೀನಗರ. 13ರ ಅವಶ್ಯಕತೆ ಇದೆ ಪಂದ್ಯದ ಜಾಕ್ಕಾಗಿ. ಈ ಒಂದು ಪಂದ್ಯದ ಪ್ರಾರಂಭಿಕ ವಿಜೇತರಿಗೆ 25 ಸಾವಿರದ ಜೊತೆಗಾಗಿ BPL ಪ್ರೀಮಿಯರ್ ಲೀಗ್ ಅನ್ನು ಕೊಟ್ಟು ಗೌರವಿಸ್ತಾರ. ಅದೇ ನಿಟ್ಟಿನಲ್ಲಿ ರನ್ನರ್ಸ್ ಅಪ್ ತಂಡಕ್ಕೆ 15 ಸಾವಿರದ ಜೊತೆಗಾಗಿ BPL ಪ್ರೀಮಿಯರ್ ಟ್ರೋಫಿಯನ್ನು ನೀಡಿ ಗೌರವಿಸ್ತಾರ. ಪ್ರಥಮ ರೀತಿಯ ಹೊಡೆತ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 5ರ ಅವಶ್ಯಕತೆ ಇದೆ. 2 ಎಸೆತ 5ರ ಅವಶ್ಯಕತೆ ಇದೆ ಪಂದ್ಯದ ಜಾಕ್ಕಾಗಿ. ರೋಮಾಂಚಕಾರಿಯಾಗಿ ಸಾಗ್ತಾ ಇದೆ ಪಂದ್ಯಾಟ ಸಂಪೂರ್ಣ ಸದರಿಕ ಭಾಗದಲ್ಲಿ. ಆ ಮುಖಾಂತರ 2 ಎಸೆತ 5ರ ಅವಶ್ಯಕತೆ ಇದೆ. 2ಕ್ಕೆ 5 ಪಂದ್ಯಾಟ. ಹೊಸ ರೀತಿಯ ಪಂದ್ಯಾಟ ಸಮಬಲ. ಒಂದೇ ಸೆತ 1ರ ಅವಶ್ಯಕತೆ. ಆ ಪಂದ್ಯಾಟ ಹೇಗೆ ಬಾಲ್ ಔಟ್ ಮಲ್ಪೋಡ. ಬಾಲ್ ಔಟ್. ಪಂದ್ಯಾಟ ಸಮಬಲದಲ್ಲೇ ಮುಕ್ತಾಯ ಕಂಡ್ರೆ ಬಾಲ್ ಔಟ್ ಮಾಡಲಾಗ್ತದೆ. ಮತ್ತೆ ಬಾಲ್ ಔಟ್ ಕೂಡ ಟೈ ಆದ್ರೆ ಟಾಸ್ ವಿಜಯಶಾಲಿ ನಡೆಸಲಾಗ್ತದೆ. ನಾವು 1 ಬಾರಿ ಮಾಡಿ ಆಗಿದೆ. ಅವಕಾಶ ಲೈನ್ ಅಂಪರ್ಗಳು ದಯವಿಟ್ಟು ಕಟ್ಟುನಿಟ್ಟಿನ ಬದಲಾವಣೆ ಮಾಡಬೇಕು. ಒಂದು ಎಸೆತ 1ರ ಅವಶ್ಯಕತೆ ಇದೆ ಪಂದ್ಯದ ವಿಜಯಕ್ಕಾಗಿ. ಆ ಮುಖಾಂತರ 1ಕ್ಕೆ 1 ಎಸೆತ 1ರ ಅವಶ್ಯಕತೆ ಇದೆ ಪಂದ್ಯದ ವಿಜಯಕ್ಕಾಗಿ. ಹೊಸ